ಕ್ಷೇತ್ರದ ಜನರ ನೀರಾವರಿ ಸೌಕರ್ಯವನ್ನ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ರಾಜ್ಯ ನೀರಾವರಿ ಸಚಿವರನ್ನ ಭೇಟಿಯಾಗಿ ಶಿವಮೊಗ್ಗ ಕ್ಷೇತ್ರಕ್ಕೆ 4 ನೀರಾವರಿ ಯೋಜನೆಗೆ ಅನುಮೋದನೆ ಪಡೆದುಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಅವರು ಬೈಂದೂರು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ನೀರಾವರಿ ಯೋಜನೆಯ ಪೈಕಿ ಸುಮಾರು 120 ಕೋಟಿ ರೂಪಾಯಿ ವೆಚ್ಚದ ಸಿದ್ದಾಪುರ ಸೌಕೂರು ನೀರಾವರಿ ಯೋಜನೆಗೆ ಈಗಾಗಲೇ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಆರಂಭಿಕ ಹಂತದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ಇನ್ನು ಬೈಂದೂರು ಟೂರಿಸಂ ಹಬ್ ಆಗಬೇಕು ಎಂಬ ನಿಟ್ಟಿನಲ್ಲಿ ಸೋಮೇಶ್ವರ ಟೂರಿಸಂ ಅಭಿವೃದ್ಧಿಗೆ ಯೋಜನೆ ಸಿದ್ಧಪಡಿಸಲಾಗಿದೆ. ರಾಜ್ಯ ಪ್ರವಾಸೋದ್ಯಮ ಕಾರ್ಯದರ್ಶಿಗಳು ಕೇಂದ್ರದ ಟೂರಿಸಂ ಮಂತ್ರಿಯನ್ನ ಭೇಟಿಯಾಗಲಿದ್ದಾರೆ. ಕಾರ್ಗೋ ಕಮ್ ಏರ್ ಸ್ಟ್ರಿಪ್ಗಾಗಿ ಈಗಾಗಲೇ ವಿಮಾನಯಾನ ಸಚಿವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಾಗಿದೆ ಎಂದರು. ಸುಮಾರು 120 ಕೋಟಿ ಬೇಕಾಗೋದಕ್ಕೆ ಈ ಬಜೆಟ್ ಅಲ್ಲಿ 50 ಕೋಟಿ ರೂಪಾಯಿಯನ್ನ ಇಟ್ಟು ಅನೌನ್ಸ್ ಮಾಡಿಸುವಂತ ಒಂದು ಪ್ರಯತ್ನ ಆಗಿದೆ. ಸೊ ಈ ಸಂದರ್ಭದಲ್ಲಿ ಗೌರವದ ಶಾಸಕರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ನಮ್ಮ ಬೈಂದೂರಿನಲ್ಲಿ ನಮ್ಮ ದುಬೈಯಿಂದನೂ ಕೂಡ ಅಲ್ಲಿಯ ಅನಿವಾಸಿ ಭಾರತೀಯರು ಸುಮಾರು ಒಂದು 22 ಜನ ಟೀಮು ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ಸೇರಿ ಅವರು ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ನಾವು ಕೂಡ ವಿಮಾನ ನಿಲ್ದಾಣ ಆಗಬೇಕು, ಈ ಭಾಗದ ಅಪ್ ಟು ಕಾರವಾರದವರೆಗೂ ಕೂಡ ಯಾವುದೇ ರೀತಿಯಿಂದ ಅಪ್ ಟು ಗೋವಾವರೆಗೂ ಕೂಡ ಇಲ್ಲಿ ಯಾವುದೇ ಆ ಥರ ವ್ಯವಸ್ಥೆಗಳಿಲ್ಲ. ಇಲ್ಲಿ ಕಾರ್ಗೋ ಕಮ್ ಏರ್ ಸ್ಟ್ರಿಪ್ ಈಗ ಉಡಾನ್ ಕಾನ್ಸೆಪ್ಟಲ್ಲಿ ತುಂಬ ಸಣ್ಣ ಸಣ್ಣ ಏರ್ಪೋರ್ಟನ್ನು ಕೊಡುವಂಥ ಒಂದು ಅವಕಾಶ ನಮಗೆ ಕೇಂದ್ರದಿಂದ ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಸಾಮಾನ್ಯ ಜನರು ಕೂಡ ಆ ಒಂದು ಸರ್ವಿಸನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಆ ಯೋಜನೆಯಲ್ಲಿ ಇಲ್ಲಿ ಕೊಡಬೇಕು ಅನ್ನೋದು ಒಂದು ನಾವು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದೇವೆ. ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಳಕ್ಕೆ ಬರುವ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಮಂಗಳಾ ಎಕ್ಸ್‌ಪ್ರೆಸ್, ಪೂರ್ಣ ಎಕ್ಸ್‌ಪ್ರೆಸ್ ಹಾಗೂ ಪುಣೆ ಎರ್ನಾಕುಳಂ ರೈಲು ನಿಲುಗಡೆಗೆ ಬೇಡಿಕೆ ಇಡಲಾಗಿದೆ. ಬೈಂದೂರಿಗೆ ಕೊಲ್ಲೂರು ಮೂಕಾಂಬಿಕಾ ಒಂದು ಆ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಎಲ್ಲ ಕಡೆನೂ ಬರ್ತಾ ಇದ್ದಾರೆ. ಮೊನ್ನೆ ನಾವು ಹೋದ ಬಾರಿ ಬಂದ ತಾವೆಲ್ಲರೂ ಕೂಡ ಇದ್ರಿ. ಒಂದು ಕೊಂಕಣ್ ರೈಲ್ವೆ ಸಂಬಂಧಪಟ್ಟಂಥ GM ಕೂಡ ಬಂದಿದ್ದರು, ಮೀಟಿಂಗು ಕೂಡ ಆಯಿತು. ಒಂದು 3 ನಾನು ಕೇಳ್ಕೊಂಡು ಮಂಗಳಾ ಎಕ್ಸ್‌ಪ್ರೆಸ್ಸು, ಪೂರ್ಣ ಎಕ್ಸ್‌ಪ್ರೆಸ್ಸು ಮತ್ತು ಪೂರ್ಣ ಎರ್ನಾಕುಲಂ ಪುಣೆ ಎರ್ನಾಕುಲಂ ಎಕ್ಸ್‌ಪ್ರೆಸ್ ಟ್ರೈನ್ ಈ 3ರಲ್ಲಿ ಸ್ಟಾಪ್ ಕೊಟ್ಟರೆ ಭಕ್ತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಅದು ಕೂಡ ಈಗ ಆಲ್ರೆಡಿ ರೈಲ್ವೆ ಸಚಿವರು ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಆದಷ್ಟು ಬೇಗ ಅದಕ್ಕೆ ಉತ್ತರ ಬಿಫೋರ್ ದಿಸ್ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಷ್ಟೊಳಗೆ ಅದು ಕೂಡ ನಮಗೆ. ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ, ಬಿಜೆಪಿ ಬೈಂದೂರು ಮಂಡಲ ಅಧ್ಯಕ್ಷ ಸದಾನಂದ ಉಪ್ಪಿನಕುದ್ರು, ಕಾರ್ಯದರ್ಶಿ ದೀಪಕ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು.